ನಮಸ್ಕಾರ. ನಾನಿಲ್ಲಿ ನೀತಿ ಕಥೆಯನ್ನು ಹೇಳಕ್ಕೆ ಬಂದಿರುವೆ. ಒಂದು ಕಾಡಲ್ಲಿ ಒಂದು ಸಿಂಹವು ವಾಸ ಆಗಿತ್ತು. ಅದಕ್ಕೆ ತುಂಬ ಬಾಯಾರಿಕೆ ಆಗ್ತಾ ಇತ್ತು. ಅದು ನೀರು ಕುಡಿಯಲೆಂದು ನದಿ ಹತ್ರ ಹೋಯಿತು. ಆಗ ಅಲ್ಲಿ ಒಂದು ಕಾಡು ಹೊಂದಿತ್ತು. ಸಿಂಹ ಹೇಳಿತು, ನಾನು ಕಾಡಿನ ರಾಜ, ನಾನು ಮೊದಲು ಕುಡಿತೇನೆ ಅಂತ. ಕಾಡು ಒಂದು ಹೇಳಿತ್ತು, ಅದು ಇಲ್ಲ ನನಗೆ ಗೊತ್ತಿಲ್ಲ, ನಾನು ಮೊದಲು ಅಂದ ನಾನು ಕುಡಿತೇನೆ ಅಂತ. ಮತ್ತು ಎರಡು ಸಹ ಜಗಳ ಆಡ್ತಾ ಇತ್ತು. ಅಲ್ಲಿ ಎರಡು ರಣಹದ್ದು ನೋಡ್ತಾ ಇದ್ದವು ಮರದ ಮೇಲೆ. ಒಂದು ರಣಹದ್ದು ಹೇಳಿತು, ಅದರಲ್ಲಿ ಒಬ್ಬರು ಸಾಯ್ತಾರೆ, ಆಗ ನಮಗೆ ಒಳ್ಳೆ ಊಟ ಸಿಗ್ತದೆ ಅಂತ. ಅದನ್ನು ಕೇಳಿದ ಸಿಂಹ ಹೇಳಿತು ಕಾಡು ಹೊಂದಿಗೆ, ನಾವು ಜಗಳ ಮಾಡುವಲ್ಲಿ ಏನು ಪ್ರಯೋಜನ ಇಲ್ಲ. ನಾವು ನೀರು ಕುಡಿದು ನಮ್ಮ ದಾರಿ ಹಿಡಿಯೋದು ಒಳ್ಳೆಯದು ಅಂತ. ಆಗ ಇದು ಹೇಳಿತು, ಸಿಂಹವು ಹೇಳಿತು, ನೀನು ಮೊದಲಿಗೆ ಬಂದೆ, ನೀನು ಕುಡಿ ಅಂತ. ಮತ್ತೆ ನಾನು ಕುಡಿತೆ ಅಂತ. ಎರಡು ಸಹ ನೀರು ಕುಡಿದು ತಮ್ಮ ದಾರಿ ಹಿಡಿದವು. ನೀತಿ: ಸಂದರ್ಭ ತಕ್ಕಂತೆ ರಾಜು ಮಾಡಿಕೊಳ್ಳ ಕಲಿಬೇಕು.